ಮಂಗಳೂರಿನ ಪಳ್ನೀರಿನಲ್ಲಿ ಸೀ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಲಿಚಿಕ ಶುಭಾರಂಭಗೊಂಡಿತ್ತು. ಮಾಜಿ ಶಾಸಕ ಜೆಆರ್ ಲೋಬೋ ಅವರು ನೂತನ ರೆಸ್ಟೋರೆಂಟ್ ಅನ್ನು ಉದ್ಘಾಟಿಸಿದರು. ನಗರದ ಜನತೆಗೆ ಸಿಹಿ ಸುದ್ದಿ. ಫ್ಯಾಮಿಲಿ ಸಮೇತರಾಗಿ ಬಂದು ವಿವಿಧ ರುಚಿಯಾದ ಖಾದ್ಯ ಸವಿಯಲು ಶುಭಾರಂಭಗೊಂಡಿದೆ ಕಲಿಚಿಕ ಫ್ಯಾಮಿಲಿ ರೆಸ್ಟೋರೆಂಟ್. ಮಂಗಳೂರಿನ ಪಳ್ನೀರ್ ರಸ್ತೆಯ ಸಮೀಪದಲ್ಲಿ ನೂತನ ರೆಸ್ಟೋರೆಂಟ್ ಇಂದು ಉದ್ಘಾಟನೆಗೊಂಡಿತ್ತು. ಮಾಜಿ ಶಾಸಕ ಜೆಆರ್ ಲೋಬೋ ಹಾಗೂ ನಟ ರೂಪಿ ಶೆಟ್ಟಿ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಮಾಜಿ ಶಾಸಕ ಜೆಆರ್ ಲೋಬೋ ಅವರು, ಜನರಿಗೆ ಶುದ್ಧವಾದ ಶೇಂದಿಯನ್ನ ಸರ್ಕಾರ ನೀಡಲು ಸರಿಯಾದ ಕ್ರಮ ವಹಿಸಬೇಕು. ಬಿಲ್ಲವ ಹಾಗೂ ಈಡಿಗ ಸಮುದಾಯದವರು ಇದನ್ನೇ ಕುಲಕಸುಬನ್ನಾಗಿ ತಮ್ಮ ಜೀವನವನ್ನ ಸಾಗಿಸಿಕೊಂಡಿದ್ರು. ಮಿಥುನ್ ಹಾಗೂ ಆತನ ಸ್ನೇಹಿತರು ಸೇರಿಕೊಂಡು ರೆಸ್ಟೋರೆಂಟ್ ಅನ್ನ ಆರಂಭಿಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನ ಹೆಚ್ಚಿಸಿದ್ದಾರೆ ಎಂದು ಹೇಳಿದ್ರು. ನಾವೆಲ್ಲ ಚಿಕ್ಕನ್ನಲ್ಲಿರುವಾಗ ನಾವು ತಾಳೆ ಮರದ ಬುಡದಲ್ಲೇ ಹೋಗಿ ಕೇಳಿಕೊಂಡು ಕುಡಿಯುವಂಥ ಒಂದು ಹವ್ಯಾಸ ನಮಗೆ ಇತ್ತು ಮತ್ತು ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ಬೇರೆ ಆಲ್ಕೋಹಾಲ್ ಸೇವನೆಯಿಂದ ಆರೋಗ್ಯ ಹಾಳಾಗುವುದಾದರೆ ಕಳ್ಳಿನ ಸೇವೆಯಿಂದ ಖಂಡಿತವಾಗಿ ಆರೋಗ್ಯ ಹಾಳಾಗುವುದಿಲ್ಲ. ಆದರೆ ಒಳ್ಳೆಯ ಶುದ್ಧವಾದ ಯಾವುದೇ ರೀತಿಯ ಕಲಬೆರಕೆ ಇಲ್ಲದೆ ಕಳ್ಳು ಸಿಗಬೇಕಾಗಿದೆ. ಇವತ್ತಿಗೆ ತೆಂಗಿನ ಕಳ್ಳಾಗಲಿ ಅಥವಾ ಈಚಿಲುದಾಗಲಿ ಅಥವಾ ತಾಳೆ ಮರದಾಗಲಿ, ಇವತ್ತು ಈ ಕಡೆಗೆ ನಮ್ಮಲ್ಲಿ ಇರುವ ತೆಂಗಿನ ಮರ ಮತ್ತು ತಾಳೆ ಮರ ಮಾತ್ರ, ಘಟ್ಟದ ಮೇಲೆ ಈಚಿಲು ಮರದ್ದು ಇದೆ. ಸಾಕಷ್ಟು ಅದನ್ನು ತೆಗಿಲಿಕ್ಕೆ ಮತ್ತು ಜನರಿಗೆ ಸಿಗುವ ಹಾಗೆ ಮತ್ತು ಶುದ್ಧವಾದ ಮತ್ತು ಜನ್ನಿನ ಯಾವುದು ಕಲಬೆರಕೆ ಇಲ್ಲದ ಕಳ್ಳು ಸಿಗುವ ಹಾಗೆ ಸರ್ಕಾರ ಕೂಡ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಹಿಂದೆ ಮುರ್ತೆದಾರರು ಅಥವಾ ಈಡಿಗ ಸಮಾಜ ಅಥವಾ ಬಿಲ್ಲವ ಸಮಾಜ ಇದನ್ನು ಇದೇ ಒಂದು ಕುಲಕಸಬಾಗಿ ಮಾಡ್ತಾ ಇದೆ. ನಟ ನಿರ್ದೇಶಕ ರೂಪಿ ಶೆಟ್ಟಿ ಅವರು ಮಾತನಾಡಿ, ಯುವಕರು ಸ್ವ ಉದ್ಯೋಗ ಮಾಡಲು ಎಲ್ಲರ ಸಹಕಾರ ಅಗತ್ಯ. ಇಲ್ಲಿ ಶೇಂದಿ ಮಾತ್ರವಲ್ಲದೆ ಮೀನಿನ ಊಟವೂ ಕೂಡ ಸಿಗುತ್ತಿದೆ. ಈ ರೆಸ್ಟೋರೆಂಟ್ನ ಇನ್ನಷ್ಟು ಬ್ರಾಂಚ್ಗಳು ಆರಂಭವಾಗಲಿ ಎಂದು ಶುಭ ಹಾರೈಸಿದ್ರು. ಕಲ್ಜಿಗ ಪನ್ಪುನಂಚಿನ ಒಂಜಿ ಕಲಿತ ರೆಸ್ಟೋರೆಂಟ್ ಅಂತ ಬರಲ್ಲ, ಇದೊಟ್ಟಿಗೂ ಫುಡ್ ರೆಸ್ಟೋರೆಂಟ್ ಲಾಂದು ಒನ್ ಆಫ್ ದ ರೆಸ್ಟೋರೆಂಟ್ ಲಾಂದು ನಮ್ಮ ಮಿತ್ರನ್ನೇ ಶುರು ಮಾಡಿದ್ದೇವೆ. ಬಾರಿ ಖುಷಿದಾದ ಪಣ ಯುವಕರು ಉದ್ಯಮ ಮಲ್ಪನಾಗ ನಮ್ಮ ಸಹಕಾರ ಜಾಸ್ತಿ ಬೋಡು ಅವರ ನಮ್ಮ ಊರದ ಯುವಕರು ದುಂಬನ್ನಾಗ ಇತ್ತ ಲೋಬಸರ್ ಪನ್ಲಕ್ಕನ ಒಂಚೂರು ಸಹಕಾರ ಜಾಸ್ತಿ ಕೊರೋಡು ನಮ್ಮ ನನಾತ ನೀರಿನ ಬ್ರಾಂಚಸ್ ಆಪಲೆ ಕಾವಡು ಅದೊಟ್ಟಿಗೆ ಲೋಬಸರ್ ಇತ್ತಿನ ಪಂಡಿರ ಅದು ಪಣ್ಣ ಕಲಿಯಿಂದ ಪಣ್ಣ ನಾವು ನಮ್ಮ ಪ್ರಕೃತಿ ದತ್ತವಾಯಿನ ಅಂಚಿನ ಒಂಜಿ ಪಾನೀಯ ನಮ್ಮ ಒಲ್ಲ ಉಣ್ಣು ಮಾತದ ಕೊರ್ಪುನ ಅಂಚಿ ಪ್ರಕೃತಿ ಕೊರ್ಪುನ ಅಂಚಿನ ಒಂಜಿ ಪಾನೀಯ. ಸೊ ಇತ್ತ ನಮ್ಮ ಕುಡ್ಲದ ಜವಾನರು ಎಂಚ ಪಣ್ಣ ಒಂಜಿ ವೀಕೆಂಡ್ ಕಲಿ ಬರ್ಕಂತ ಒಲೋಲ್ ಬೋಪೇರು ದೂರ ದೂರ ಬೋಪೇರು. ಇದು ಮಿಥುನ ಅನ್ನ ನಿರ್ದಾತ್ರ ಇತ್ತ ಮೂಲೆ ಕೈ ತಳ್ಳಿ ನಮ್ಮ ಫಳ್ನೀರ್ದ ರೋಡ್ ನಮ್ಮ ಬಲ್ಮಡ್ಡದ ಫಳ್ನೀರ್ ಪೋಪುನ ರೋಡ್ಗೆ ಬರ್ತಾರ ಮೂಲೆ ನಿಕ್ಲಿ ಕಲ್ಜಿಗಡಕ್ಕೂ ಒಂದು ಕಲಿ ಬರಲಿ ಕೇವಲ ಕಲಿಬರ್ರೆ ಮಾತ್ರ ಒಂದು ವೇಳೆ ನಿಕ್ಲು ಪನ್ನೋರು ಹ್ಯಾಂಗೆ ಕಲಿಬರ್ ಪೂಜೆ ಅಂತ ಅನ್ಕೊಡ್ದು ಇಡ ಬರ್ತದೆ ಬಾರಿ ಈ ಶೋಕು ಒನಸ್ ಮಾಡ್ತದೆ ನಿಕ್ಲಿಗೆ. ಸೊ ಫುಡ್ ರೆಸ್ಟೋರೆಂಟ್ ಮೀನ್ಲ ಉಂಟು ಅದೇ ವೆರೈಟಿ ಫುಡ್ ತುಳುನಾಡು ಪುನಂಚಿನ ಮಾತ್ರ ಟ್ರೆಡಿಷನಲ್ ಫುಡ್ ಎಲ್ಲ ಮೂಲ ತಿಕ್ಕೊಂಡು ಸೊ ಬಲೆ ಖಾದ್ಯನ ಸವಿಯೊಳ್ಳೆ. ಈ ಸಂದರ್ಭ ರೆಸ್ಟೋರೆಂಟ್ನ ಮಾಲಕರಾದ ಮಿಥುನ್ ಪಿಕೆ, ಬಿಲ್ಡಿಂಗ್ ಮಾಲಕರಾದ ಪುಷ್ಪರಾಜನ್, ರೋಹಿಣಿ, ನಿತೀಶ್, ರಾಜೇಂದ್ರ, ಮೋಹನಂಗಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿ ಶೇಂದಿ ಜೊತೆಯಲ್ಲಿ ವಿವಿಧ ಬಗೆಯ ಮೀನಿನ ಖಾದ್ಯಗಳು, ಗಂಜಿ ಊಟ, ಮೀನು ಊಟ ಗ್ರಾಹಕರಿಗೆ ಶುಚಿ ಮತ್ತು ರುಚಿಯಲ್ಲಿ ಸಿಗಲಿದೆ. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.